ಸರ್ ಅದು ಆ್ಯಂಬುಲೆನ್ಸ್ ಕೇರಳದ ನಿನ್ನೆಯಿಂದ ಯಾವುದೇ ರೀತಿಯ ವಾಹನಗಳನ್ನು ನಿನ್ನೆವರೆಗೆ ಬೇರೆ ಬೇರೆ ಕೇರಳದಿಂದ ಇಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕಾಲೇಜುಗಳು ಇರುವುದರಿಂದ ಇಲ್ಲಿ ಅತಿ ಹೆಚ್ಚು ಹಿಂದಿನಿಂದಲೇ ಇಲ್ಲಿಗೆ ಬರುವ ಕೇರಳದವರು ಔಷಧಿಗೆ ಇಲ್ಲಿಗೆ ಬರೋದರಿಂದ ನಿನ್ನೆವರೆಗೆ ಅತಿ ಹೆಚ್ಚು ಪೇಷಂಟ್ಗಳು ಬರ್ತಿದ್ರು. ಆದರೆ ನಿನ್ನೆ ಸಿಕ್ಕಾಪಟ್ಟೆ ಆಂಬುಲೆನ್ಸ್ಗಳು ಬಂತು. ಮಂಗಳೂರಲ್ಲಿ ಇರತಕ್ಕಂಥ ಆಸ್ಪತ್ರೆ ನಮಗೆ ಸಾಕಾಗೋದಿಲ್ಲ ಅಂತ ಹೇಳುವ ಅನಿವಾರ್ಯತೆ ಕಾರಣಕ್ಕೋಸ್ಕರ ನಿನ್ನೆಯಿಂದ ಎಲ್ಲ ಆಂಬುಲೆನ್ಸ್ಗಳನ್ನು ಬಂದ್ ಮಾಡಲಾಗಿದೆ. ತಲಪಾಡಿಯಲ್ಲಿ ಯಾವುದೇ ವಾಹನಗಳನ್ನು ಬಿಡುವುದಿಲ್ಲ. ಸರ್ ಈಗ ಅದೇ 10ರಿಂದ 12 ಗಂಟೆ ಅದು ಇವತ್ತೊಂದು ಕೊಟ್ಟಿತ್ತು, ಆದರೆ ನಾಳೆಯಿಂದ ಅದನ್ನು ನಿಲ್ಲಿಸ್ತೇವೆ. ಎಲ್ಲ ಮನೆಗಳಿಗೆ ಎಲ್ಲ ಫ್ಲ್ಯಾಟ್ಗಳಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇನಿದೆ ಮೂಲಭೂತ ಅದೊಂದು ಸರ್ಕಾರದ ಕಡೆಯಿಂದ ತಲುಪಿಸುವಂಥ ವ್ಯವಸ್ಥೆ ಮತ್ತು ನೆಟ್ವರ್ಕ್ ಮುಖಾಂತರ ಫ್ಲ್ಯಾಟ್ಗಳಿಗೆಲ್ಲ ತಲುಪಿಸುವಂಥ ವ್ಯವಸ್ಥೆಗೆ ಯೋಜನೆಗಳನ್ನು ಮಾಡ್ತಾಯಿದ್ದೀವಿ.